ಈ ಪ್ರಕೃತಿ ಎನ್ನತಕ್ಕಂಥದ್ದು ಎರಡು ತರಹ. ಭೂಮಿರಾಪೋ ವಾಯು ಖಂ ಮನೋ ಬುದ್ಧಿರೇವಚ. 8 ವಿಧವಾಗಿರತಕ್ಕಂತಹ ಪ್ರಕೃತಿಗಳಿದೆ. ಆ 8 ಯಾವುದಯ್ಯ ಅಂತಂತ ಹೇಳಿದರೆ ಪಂಚಭೂತಗಳು, ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟಧ. 8 ವಿಧವಾಗಿರತಕ್ಕಂತಹ ಪ್ರಕೃತಿಗಳದು ಒಂದು ಗುಂಪು. ಅದನ್ನು ಅಪರಾಪ್ರಕೃತಿ ಅಂತ ಕರೀತಾರೆ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿ. ಅಪರಾಪ್ರಕೃತಿ ಅನ್ನೋದೊಂದು, ಪರಾಪ್ರಕೃತಿ ಅನ್ನೋದು ಇನ್ನೊಂದು. ಜೀವಭೂತಾಂ ಮಹಾಬಾಹೋ ನೋಡಯ್ಯ, ಪರಾಪ್ರಕೃತಿ ಅಂದರೆ ಜೀವ. ಇದು ಆ ಇಡೀ 7ನೇ ಅಧ್ಯಾಯದ ಮೂಲ ಸತ್ವ, ಆ 2 ಶ್ಲೋಕಗಳು. ಅದನ್ನು ಅರ್ಥ ಮಾಡಿಕೊಂಡರೆ ಅದೇ ವಿಜ್ಞಾನ, ಅದೇ ವಿಶೇಷವಾದ ಜ್ಞಾನ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಷ್ಟನ್ನು ನಾನು ನಿನ್ನೆ ಮಾತಾಡಿದೆ ನಿಮ್ಮ ಹತ್ರ, ವಿವರವಾಗಿ ಇಲ್ಲಿ ತನಕ ಮಾತಾಡಿದ್ದೆ. ಈಗ ಅದರ ವಿವರಣೆಯನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಮತ್ತು 7ನೇ ಅಧ್ಯಾಯದ ಕೊನೆಗೆ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ. ಜರೆ ಅಂದರೆ ಮುಪ್ಪು, ಮರಣ ಅಂದರೆ ಸಾವು. ಈ ಮುಪ್ಪು ಹಾಗೂ ಸಾವುಗಳಿಂದ ಮುಕ್ತನಾಗತಕ್ಕ ಅಪೇಕ್ಷೆ ಇರತಕ್ಕಂತಹವನು ಬ್ರಹ್ಮ ಪದವಿಗೆ, ಅಧ್ಯಾತ್ಮಕ್ಕೆ, ಕರ್ಮಕ್ಕೆ, ಯಜ್ಞಕ್ಕೆ ಅಧಿಕಾರಿಯಾಗ್ತಾನೆ ಅಂತ 7ನೇ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾನೆ. ಆ ಭಾಗ ಕೊನೆಗೆ ಬರೋಣ. ಆ 7ನೇ ಅಧ್ಯಾಯದ ಕೊನೆಯ 2 ಶ್ಲೋಕಗಳೇ 8ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅಕ್ಷರ ಬ್ರಹ್ಮಯೋಗ, ಅಕ್ಷರ ಪರಬ್ರಹ್ಮಯೋಗ ಅಂತ ಆರಂಭ ಆಗುತ್ತೆ. ಹೇಗೂ ಈಗ ಅಪರಾಪ್ರಕೃತಿ, ಪರಾಪ್ರಕೃತಿ ಎನ್ನತಕ್ಕಂಥ 2 ಪ್ರಕೃತಿಗಳನ್ನು ನಾವು ನೋಡಿದ್ದೇವೆ. ಅಪರಾಪ್ರಕೃತಿ ಎನ್ನತಕ್ಕಂಥದ್ದು ಪಂಚಭೂತಗಳು, ಮನಸ್ಸು, ಬುದ್ಧಿ ಹಾಗೂ ಅಹಂಕಾರ. ಪಂಚಭೂತಗಳು 5, ಈ 3 ಸೇರಿ ಒಟ್ಟು 8 ವಿಧವಾಗಿರತಕ್ಕಂತಹ ಪ್ರಕೃತಿಗಳು ಉಂಟು. ಮತ್ತೊಂದು ಸಲ ಗಮನಿಸಿ, ಕೃಷ್ಣ ವಿಶೇಷವಾದ ಜ್ಞಾನ ಯಾವುದು ಅನ್ನುವುದನ್ನು ಹೇಳ್ತಾ ಪ್ರಕೃತಿಯನ್ನು ನೆನ್ನೆ ವಿವರಣೆ ಕೊಟ್ಟಿದ್ದೇನೆ. ಪ್ರಸಿದ್ಧವಾದ ಕೃತಿ, ಪ್ರಸಿದ್ಧವಾದ ಕೃತಿಯನ್ನು 2 ಭಾಗ ಮಾಡಿ ಒಂದು ಅಪರಾಪ್ರಕೃತಿ, ಒಂದು ಪರಾಪ್ರಕೃತಿ ಅಂತ ಹೇಳಿದ್ದಾನೆ. ಅಪರಾಪ್ರಕೃತಿ ನಮಗೆಲ್ಲ ಗೊತ್ತಿದೆ. ಅಪರಾಪ್ರಕೃತಿಯನ್ನು ನಾವು ನೋಡ್ತೀವಿ, ಅಪರಾಪ್ರಕೃತಿಯನ್ನು ನಾವು ಮುಟ್ತೀವಿ. ಅಪರಾಪ್ರಕೃತಿ ನಮಗೆ ತಿಳಿದಿದೆ. ಅಪರಾಪ್ರಕೃತಿಯನ್ನು ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಭೂಮಿ ತೋರಿಸ್ತೀವಿ, ನೋಡಯ್ಯ ಭೂಮಿ ಎನ್ನುವುದಿದೆ. ಆಪಹ ನೀರು ಅನ್ನುವುದಿದೆ. ಅನಲಹ ಅಗ್ನಿ, ಅದರ ಮೂಲ ಸೂರ್ಯ ಅನ್ನುವುದಿದ್ದಾನೆ. ಗಾಳಿ ಎನ್ನತಕ್ಕಂಥದ್ದು ಸುಳಿದಾಡ್ತಾ ಇದೆ ನಮ್ಮ ಸುತ್ತಲೂ. ಆಕಾಶ ಅನ್ನತಕ್ಕಂಥದ್ದು ನಮ್ಮ ಸುತ್ತಮುತ್ತಲೂ ಇದೆ. ಇದೆಲ್ಲ ನಾವು ಹೇಳ್ತೀವಿ, ನಮಗೆ ಗೊತ್ತಿದೆ. ಮನಸ್ಸು ನಮಗೆಲ್ಲರಿಗೂ ಗೊತ್ತಿದೆ. ಅವನು ಬುದ್ಧಿಯಿಂದ ಯೋಚನೆ ಮಾಡ್ತಾ ಇದ್ದಾನೆ, ಗೊತ್ತಿದೆ. ಅಹಂಕಾರ ಇದೆ, ಗೊತ್ತಿದೆ. ಇದೆಲ್ಲ ಅಪರಾಪ್ರಕೃತಿಗಳು ನಮಗೆ ಗೊತ್ತಿರುವುದು, ನಮಗೆಲ್ಲರಿಗೂ ತಿಳಿದಿರತಕ್ಕಂಥದ್ದು, ಅದು ಜ್ಞಾನ. ಅಪರಾಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು ಜ್ಞಾನ. ಇದು ವಿದ್ಯಾಶಾಲೆಗಳಲ್ಲಿ ಅಧ್ಯಯನ ಮಾಡತಕ್ಕ, ಹಾಗೆ ಅಧ್ಯಯನ ಮಾಡಿದರೆ ಅರ್ಥವಾಗತಕ್ಕ ಜ್ಞಾನ ಅಪರಾಪ್ರಕೃತಿ. ಮತ್ತೆ ಮತ್ತೆ ಜ್ಞಾನ ವಿಜ್ಞಾನ ಯೋಗವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಅಂದರೆ ನಿಮಗೆ ವಿಶೇಷವಾಗಿರತಕ್ಕಂಥ ಒಂದು ದರ್ಶನ ಆಗಲೇಬೇಕು, ಆಗುತ್ತೆ. ಆದರೆ ಸ್ವಲ್ಪ ಕಷ್ಟಪಡಬೇಕು ಜ್ಞಾನ ವಿಜ್ಞಾನ ಯೋಗ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ.
ಈಗ ಮತ್ತೊಮ್ಮೆ 8 ವಿಧವಾದಂತಹ ಪ್ರಕೃತಿಗಳು ನಮಗೆ ಗೊತ್ತಿದೆ, ನಾವು ನೋಡಿದ್ದೇವೆ, ನಾವು ಮುಟ್ಟಬಲ್ಲೆವು, ನಾವು ತೋರಿಸಬಲ್ಲೆವು, ನಾವು ಹೇಳಬಲ್ಲೆವು, ಇನ್ನೊಬ್ಬರಿಗೆ ಅರ್ಥ ಮಾಡಿಸಬಲ್ಲೆವು ಅಪರಾ ಪ್ರಕೃತಿಯನ್ನು. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಪರಾಪ್ರಕೃತಿ ಹಾಗಲ್ಲ. ಪರಾಪ್ರಕೃತಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರಾಪ್ರಕೃತಿ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಅನುಭವದಲ್ಲೂ ಇದೆ. ಆದರೆ ಯಾರೂ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಅದನ್ನು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಪರಾಪ್ರಕೃತಿಯಲ್ಲಿ ಬರ್ತಕ್ಕಂಥ ಭೂಮಿಯನ್ನು ಹಿಡ್ಕೊಬೋದ್ರಿ. ಇದೆಲ್ಲ ತಯಾರಾಗಿರೋದು ಭೂಮಿಯಿಂದ. ಭೂಮಿಯಲ್ಲಿ ಸಿಗತಕ್ಕಂತಹ ಲೋಹದಿಂದ ಈ ಒಂದು ಕಂಬಿ ಸಿದ್ಧ ಇದೆ, ಹಿಡ್ಕೊಂಡ್ಬಿಡ್ಬೋದು, ನಾನು ತೋರಿಸ್ಬೋದು ನಿಮಗೆ. ಇದು ಅಪರಾಪ್ರಕೃತಿ. ನಾವೆಲ್ಲ ಇರತಕ್ಕಂಥದ್ದು ನಮ್ಮ ದೇಹಗಳು ತೋರಿಸ್ಬೋದು. ಇದು ನನ್ನ ಹಣೆ, ಇದು ನನ್ನ ಕಣ್ಣು, ಇದು ನನ್ನ ಭುಜ, ಇದು ನನ್ನ ಕೈ, ಅಪರಾಪ್ರಕೃತಿ ತೋರಿಸ್ಬೋದು ನಾನು. ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದು ಮನಸ್ಸಿನ ಮೂಲ. ಅಂದರೆ ಕೇಳುವಿಕೆ ಎನ್ನುವುದನ್ನು ನಾನು ನಿಮಗೆ ತೋರಿಸಬಹುದು. ಕೇಳಿಸ್ಕೊಳ್ತಾ ಇದ್ದೀರಿ, ನೀವೀಗ ಕೂತ್ಕೊಂಡಿದ್ದೀರಿ, ತೋರಿಸಬಹುದು ನಾನು ನಿಮ್ಮ ಮನಸ್ಸಿನ ಆಟವನ್ನು. ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಹೌದು ಗೊತ್ತಾಗ್ತಾ ಇದೆ, ಅದೆಲ್ಲ ಬುದ್ಧಿನಪ್ಪ ಹೇಳ್ಬೋದು, ತೋರಿಸ್ಬೋದು, ಖಚಿತ ಆಗುತ್ತೆ. ಆದರೆ ಪರಾಪ್ರಕೃತಿಯನ್ನು ತೋರಿಸ್ಲಿಕ್ಕಾಗಲ್ಲ. ಪರಾಪ್ರಕೃತಿಯನ್ನು ನೋಡುವುದೇ ಸಮಸ್ಯೆ, ಪರಾಪ್ರಕೃತಿಯನ್ನು ದರ್ಶನ ಮಾಡುವುದೇ ದೊಡ್ಡ ಸವಾಲು. ಆ ಪರಾಪ್ರಕೃತಿಯನ್ನು ಕೃಷ್ಣ ಬಹಳ ಸುಲಭವಾಗಿ ಹೇಳ್ತಾನೆ. ಜೀವಭೂತಾಂ ಮಹಾಬಾಹೋ, ಜೀವ ಅನ್ನತಕ್ಕಂಥದ್ದು ಏನು ಈ ಭೂತ ಪ್ರಪಂಚದಲ್ಲಿ ಇದೆಯೋ, ಭೂತಗಳು ಅಂದರೆ ನಾವು ಅಂತ ಮನುಷ್ಯರು, ಜೀವಿಗಳು, ಪ್ರಾಣಿಗಳು, ಪ್ರಾಣ ಇರತಕ್ಕದ್ದು. ಆ ಜೀವ ಅನ್ನುವುದಿದೆಯಲ್ರಿ, ಆ ಜೀವ ಅದನ್ನು ನಮಗೆ ಗೊತ್ತಿದೆ, ಜೀವ ಇದೆ ಎನ್ನುವುದು. ನಾವೆಲ್ಲರೂ ಬದುಕಿದ್ದೇವೆ, ಹೌದೇ? ನಾವು ಬದುಕಿದ್ದೀವಲ್ಲೇನ್ರಿ? ಬದುಕಿದ್ದೀವೋ ಇಲ್ಲಪ್ಪ? ಬದುಕಿದ್ದೇವೆ. ಅದನ್ನು ತೋರಿಸೋಕ್ಕಾಗಲ್ಲ ನಮಗೆ. ಬದುಕಿರೋದು ಅಂದ್ರೆ ಅರ್ಥ ಏನು? ಪ್ರಾಣ ಇರೋದು, ಜೀವ ಇರೋದು. ಆ ಜೀವನ ಸ್ವಲ್ಪ ತೆಗೆದು ತೋರಿಸೋಕ್ಕಾಗತ್ತೆಯೇ? ನಾವೆಲ್ಲರೂ ಬದುಕಿರುವುದು ನಮಗೆ ಗೊತ್ತಿದೆ. ಹೀಗೆ ಬದುಕಿರತಕ್ಕಂತಹ ನಾವು ನಮ್ಮೊಳಗೆ ಇರತಕ್ಕಂತಹ ಜೀವವನ್ನು ಹೇಳ್ತೀವಿ, ನಮಗೆ ಗೊತ್ತಿದೆ. ಆದರೆ ಗಮನ ಇಟ್ಟು ಕೇಳಿ, ಆದರೆ ನಾವು ಯಾರೂ ಜೀವವನ್ನು ನೋಡಿಲ್ಲ. ನಿಮಗೆ 6ನೇ ಅಧ್ಯಾಯದ ಪ್ರಾರಂಭದಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ಕೇಳಿದ ಪ್ರಶ್ನೆಯನ್ನು ನಿಮಗೆ ನೆನಪು ಮಾಡಿದ್ದೆ. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ಬಹುದೊಡ್ಡ ಸಭೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಪತ್ರಕರ್ತರು, ವಿಜ್ಞಾನಿಗಳು, ವಿಮರ್ಶಕರು, ಲೇಖಕರು ಎಲ್ಲ ಬಂದಿದ್ದಾರೆ, ಸಾವಿರಾರು ಜನದ ಸಭೆ. ಅವರು ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ. 3 ಪುಸ್ತಕಗಳನ್ನು ಬರೀತಾರೆ ಯೋಗದ ಬಗ್ಗೆ ಅವರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಇಷ್ಟು ಜನ ಇದ್ದೀರಿ, ಯಾರು ಮನುಷ್ಯನನ್ನು ಸಂಪೂರ್ಣವಾಗಿ ನೋಡಿದ್ದೀರಿ? ನಮಗೆ ಗೊತ್ತು. ಏನು ಗೊತ್ತು? ಯಾರು ನೋಡಿದ್ದೀರಿ? ಎಲ್ಲರ ಪರವಾಗಿ ವೈದ್ಯರು ಹೇಳಿದರು, ನಾವು ಮನುಷ್ಯನ ಅಂಗೋಪಾಂಗಗಳನ್ನೆಲ್ಲ ನೋಡಿದ್ದೇವೆ. ವಿವೇಕಾನಂದರು ಹೇಳಿದರು, ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ, ಮನುಷ್ಯನನ್ನು ಸಂಪೂರ್ಣವಾಗಿ ನೋಡಿದ್ದೀರೋ? ನೋಡಿದ್ದೇವೆ. ಏನು ನೋಡಿದ್ದೀರಿ? ಅನ್ನನಾಳವನ್ನು ನೋಡಿದ್ದೇವೆ, ಶ್ವಾಸಕೋಶವನ್ನು ನೋಡಿದ್ದೇವೆ, ಜಠರವನ್ನು ನೋಡಿದ್ದೇವೆ, ಸಣ್ಣ ಕರಳನ್ನು ನೋಡಿದ್ದೇವೆ, ಪಿತ್ತಕೋಶವನ್ನು, ದೇಹದ ಒಳಗೆ ಇರತಕ್ಕಂತಹ ಎಲ್ಲ ಅಂಗ ಉಪಾಂಗಗಳನ್ನು ನಾವು ನೋಡಿದ್ದೇವೆ, ಅಧ್ಯಯನ ಮಾಡಿದ್ದೇವೆ. ಎಷ್ಟೆಷ್ಟು ನರಗಳಿವೆ, ಎಷ್ಟೆಷ್ಟು ಕೋಶಗಳಿವೆ, ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ.
ವಿವೇಕಾನಂದರು ಹೇಳಿದರು, ಭಾಳ ಗಮನ ಇಟ್ಟು ಕೇಳಿ ಪ್ರಶ್ನೆಯನ್ನು, ನೀವು ನೋಡಿರುವುದೆಲ್ಲ ಹೆಣಗಳನ್ನು. ಯಾವುದೇ ಒಬ್ಬ ವೈದ್ಯ ವಿದ್ಯಾರ್ಥಿ ಮನುಷ್ಯನ ದೇಹವನ್ನು ಪರೀಕ್ಷೆ ಮಾಡುತ್ತಾನೆ ಅಂದರೆ ಹೆಣವನ್ನು ಕೊಯ್ದು ಪರೀಕ್ಷೆ ಮಾಡುತ್ತಾನೆ. ಬದುಕಿರೋನು ಕೊಯ್ಯೋಕ್ಕಾಗಲ್ವಲ್ರಿ? ಬದುಕಿರೋನು ಮಲಗಿ ಸುಟ್ಟು ಕತ್ತರಿಸೋಕ್ಕಾಗತ್ತೆಯೇ? ಹೆಣವನ್ನು ಕತ್ತರಿಸುತ್ತಾನೆ. ಅವರು ಹೇಳಿದರು, ಇಲ್ಲಿ ಕುಳಿತಿರತಕ್ಕಂಥ ಎಲ್ಲ ವೈದ್ಯರು ನೋಡಿರತಕ್ಕಂಥದ್ದು ಹೆಣದ ದೇಹವನ್ನು, ಹೆಣದ ಅಂಗೋಪಾಂಗಗಳನ್ನು. ನನ್ನ ಪ್ರಶ್ನೆಯ ಮೂಲ ಇರತಕ್ಕದ್ದು, ಮನುಷ್ಯನನ್ನು ಸಂಪೂರ್ಣವಾಗಿ ನೋಡಿದ್ದೀರೋ? ಮನುಷ್ಯನನ್ನು ಸಂಪೂರ್ಣವಾಗಿ ನೋಡಬೇಕಂದ್ರೆ ಪ್ರಾಣ ಇರಬೇಕು. ಆ ಪ್ರಾಣವನ್ನು ಯಾರೇ ನೋಡಿದ್ದೀರಿ ಅನ್ನೋದು ವಿವೇಕಾನಂದರ ಪ್ರಶ್ನೆ. ಹೀಗಾಗಿ ಯಾರೂ ಮನುಷ್ಯನನ್ನು ನೋಡಿಲ್ಲ. ನಾವು ನೋಡಿರತಕ್ಕಂತಹ ಮನುಷ್ಯರು ನಮ್ಮನ್ನು, ನಮ್ಮ ಮನೆಯಲ್ಲಿರೋರನ್ನು, ನಮ್ಮ ಸಮಾಜದ ಸ್ನೇಹಿತರನ್ನು ನೋಡಿದ್ದೀವಿ. ಏನು ನೋಡಿದ್ದೀವಿ? ದೇಹಗಳನ್ನು ನೋಡಿದ್ದೇವೆ, ಅವರ ಆಕಾರವನ್ನು ನೋಡಿದ್ದೇವೆ, ಅವರ ಮಾತಿನ ರೀತಿಯನ್ನು ನೋಡಿದ್ದೇವೆ, ಅವರ ರೂಪವನ್ನು ನೋಡಿದ್ದೇವೆ. ಆಮೇಲೆ ಅಷ್ಟೇ. ಯಾರೂ ಮನುಷ್ಯನ ದೇಹದ ಒಳಗೆ ಇರತಕ್ಕಂತಹ ಜೀವವನ್ನು ನೋಡಿಲ್ಲ. ಹೀಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಜೀವಭೂತಾಂ ಮಹಾಬಾಹೋ. ನೋಡಯ್ಯ, ಈ ಪರಾಪ್ರಕೃತಿ ಎನ್ನತಕ್ಕಂಥದ್ದು ಜೀವ. ಈ ಜೀವ, ಆ ಪ್ರಾಣ ಅನ್ನಲಿಕ್ಕೆ ಮತ್ತೊಂದು ಪದ ಇದೆ, ಅದನ್ನೇ ಆತ್ಮ ಅಂತ ಕರೆದು. ಜೀವ ಪ್ರಾಣ ಅನ್ನೋದೆಲ್ಲ ಲೌಕಿಕ ಭಾಷೆ. ಪಾರಿಭಾಷಿಕವಾಗಿ ವೇದಾಂತದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಆತ್ಮ ಅಂತ ಕರೀಬೇಕು. ಹೀಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಪರಾಪ್ರಕೃತಿ ಅಂದರೆ ಆತ್ಮಪ್ರಕೃತಿ. ಪರಾಪ್ರಕೃತಿ ಎನ್ನತಕ್ಕಂಥದ್ದು ಒಂದು ವಿಶೇಷವಾದ ಭಾಗ. ಪರಾಪ್ರಕೃತಿಯನ್ನು ನಾವು ನೋಡಿಲ್ಲ, ಪರಾಪ್ರಕೃತಿಯ ಬಗ್ಗೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರತಕ್ಕಂಥದ್ದು ಅಪರಾಪ್ರಕೃತಿ ಮಾತ್ರ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಕೃಷ್ಣ ಹೇಳಿದ, ನೋಡಯ್ಯ, ಇದೆಲ್ಲ ಭಾಳ ಕಷ್ಟವಾದ ಶ್ಲೋಕಗಳು, ತುಂಬ ವಿವರಣೆ ಬೇಕಾಗುತ್ತೆ. ಪ್ರಭವಃ ಪ್ರಲಯಸ್ತಥಾ ಏತದ್ ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ. ಈ ಎಲ್ಲ ಅಪರಾಪ್ರಕೃತಿ ಪರಾಪ್ರಕೃತಿಗಳನ್ನು ಸೃಷ್ಟಿ ಮಾಡಿರತಕ್ಕವನು, ಸಾಯಿಸತಕ್ಕವನು ನಾನೇ. ಪ್ರಭವ ಪ್ರಲಯ. ಪ್ರಭವ ಅಂದರೆ ಸೃಷ್ಟಿ, ಪ್ರಲಯ ಅಂದರೆ ಮುಕ್ತಾಯ. ದಯವಿಟ್ಟು ಗಮನಿಸಿ, ರಾಮಕೃಷ್ಣ ಪರಮಹಂಸರಿಗೆ ಅವ್ರು ಹೇಳ್ಕೊಳ್ತಾರೆ, ಕಾಳಿಯ ದರ್ಶನವಾದಾಗ ಆಕೆ ಒಂದು ಕೈನಲ್ಲಿ ಆಗತಾನೇ ಹುಟ್ಟಿದಂತಹ ನಗುನಗುತ್ತಾ ಇರತಕ್ಕಂಥ, ಆಟ ಆಡ್ತಾ ಇರತಕ್ಕಂಥ ಮಗು, ಇನ್ನೊಂದು ಕೈಯಲ್ಲಿ ಆಗತಾನೇ ಹುಟ್ಟಿ ಸತ್ತು ಹೋಗಿರತಕ್ಕಂಥ ಮಗು, ಎರಡನ್ನೂ ಇಟ್ಕೊಂಡಿದ್ದಾಳೆ ಅವಳು. ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬ ಅಗ್ಗ, ಜಾತ ಕರ್ಮದಿ ನಿರತ ಈ ಪುರೋಹಿತ ಭಟ್ಟ, ಅಪರಕರ್ಮದಲ್ಲಿ ಪಾರಂಗತ. ಡಾಕ್ಟರರು, ನರ್ಸುಗಳು ಹೆರಿಗೆ ಮನೆಯೊಳ ಹೊರಗೆ, ಅವರ ಬೆನ್ನಿಗೆ ಸದಾ 4 ಮಂದಿ. ಗೋಪಾಲಕೃಷ್ಣ ಅಡಿಗರು ತಮ್ಮ ಕವನದಲ್ಲಿ ಈ 3 ಸಾಲುಗಳನ್ನು ಹೇಳ್ತಾರೆ ಇದರ ಬಗ್ಗೆ. ಜಾತಕರ್ಮದಿ ನಿರತ ಈ ಪುರೋಹಿತ ಭಟ್ಟ, ಅಪರಕರ್ಮದಲ್ಲಿ ಪಾರಂಗತ. ಯಾರು ಜಾತಕವನ್ನು ಬರೆಯುತ್ತಾರೋ, ಯಾವ ಜಾತಕ ಬರೀತಾರೆ? ಹುಟ್ಟಿದಾಗ ಬರೀತಾರೆ.